ಜನನಿಯತಿಯಲ್ಲಿ ಮಾಲಿನಿಯೋ ಮಾಲಿನಿಯೋ ಜನನಿಯತಿಯಲ್ಲಿ ಮಾಲಿನಿಯೋ ವರತನುಜಪೇಕ್ಷೆಯಲ್ಲಿ ಕಾಮಿನಿಯೋ ವರತನುಜಪೇಕ್ಷೆಯಲ್ಲಿ ಕಾಮಿನಿಯೋ ಕನಕದರ್ಪಣ ತಪವನು ನೀವೇ ನೀನು ತಲಿಯೇ ಕನಕದರ್ಪಣ ತಪವನು ನೀವೇ ನೀನು ತಲಿಯೇ ವನಕಾಡಿ ನಡೆ ತಂದು ಮನದಿ ಯೋಚಿಸಿದಳು ವನಕಾಗಿ ನಡೆ ತಂದು ಮನದಿ ಯೋಚಿಸಿದಳು ಮಾಲಿನಿಯೋ ಜನನಿಯತಿಯಲ್ಲಿ ಮಾಲಿನಿಯೋ ವರತನುಜಪೇಕ್ಷೆಯಲ್ಲಿ ಕಾಮಿನಿಯೋ ನೀನೇ ರಕ್ಷಣೆ ಮಾಡು ತಂದೆ, ನೀನೇ ರಕ್ಷಣೆ ಮಾಡು. ಈ ಭವ್ಯವಾದಂತಹ ಪ್ರಪಂಚದಲ್ಲಿ ಯೋಗ್ಯ ತಂದೆ ತಾಯಿಗಳಿಗೆ ಮಕ್ಕಳಾಗಿ ಹುಟ್ಟಬೇಕು ಅಂತಾದ್ರೆ ಯೋಗವೂ ಬೇಕು, ಭಾಗ್ಯವೂ ಬೇಕಂತೆ. ಆ ಬಗ್ಗಿನ ಆಲೋಚನೆ ಮಾಡಿದಾಗ ಯೋಗವಂತಳು ಹೌದು, ಭಾಗ್ಯವಂತಳು ಹೌದು. ಸಕಲ ಜೀವ ರಾಶಿಗಳ ಜೀವನಕ್ಕೆ ಕಾರಣರಾದವರು ನನ್ನ ತಂದೆದಂತಹ ಕಶ್ಯಪ ಬ್ರಹ್ಮರು. ಅವರ ಜ್ಯೇಷ್ಠ ಪತ್ನಿ ನನ್ನವಿಯಾದಂತಹ ದಿತಿದೇವಿ, ಅವರ ದಾಂಪತ್ಯ ಇರುವಂತಹ ಬಳ್ಳಿಯಲ್ಲಿ ಅರಳಿದಂತಹ ಹೂ ನಾನು. ಅವರ ಮಗಳಾಗಿರುವಂತಹ ನನಗೆ ಮಾಲಿನಿ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿದ್ದಾರೆ. ಯೋಗ್ಯ ಗುರುಗಳ ಮುಖೇನವಾಗಿ ವಿದ್ಯಾಭ್ಯಾಸ ಮುಗಿಸಿ ಈ ಅರಮನೆಯನ್ನು ಬಂದು ಸೇರಿದೆ. ಮಗಳ ಮುಖವನ್ನು ಕಂಡು ಸಂತೋಷ ಪಡಬೇಕಂತಹ ನನ್ನಮ್ಮ ಇಂದು ಮಾತ್ರ ಹಾಗಲ್ಲ. ಅರಮನೆಯ ಒಂದು ಮೂಲೆಯಲ್ಲಿ ಕುಳಿತು ಧಾರಾಕರವಾಗಿ ಕಣ್ಣೀರನ್ನೇ ಸುರಿಸುತ್ತಾ ಇದ್ದಳು. ಅಮ್ಮನ ಬಳಿಗೆ ಸಾಗಿದೆ. ಅಮ್ಮನಲ್ಲಿ ಕೇಳಿಕೊಂಡೆ, ಅಮ್ಮ ನಿನ್ನ ದುಃಖಕ್ಕೆ ಕಾರಣ ಏನೆಂಬುದಾಗಿ. ಆಗ ಅಮ್ಮ ಮಾಡಿದಂತಹ ಮಾತೇನು ಗೊತ್ತೇ, ಈ ಹಿಂದಕ್ಕಾದ್ರೂ ಅದೆಷ್ಟು ಮಂದಿ ಗಂಡು ಮಕ್ಕಳಿದ್ದರಂತೆ, ಅವರೆಲ್ಲರೂ ಸುರಲೋಕದ ವಶಪಡಿಸಿಕೊಳ್ಳುವ ಉದ್ದೇಶದಿಂದಾಗಿ ನೇರವಾಗಿ ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿದ್ರು. ಏನು ಮಾಡೋಣ ಹೇಳಿ, ಆ ದೇವತೆಗಳ ಮೋಸದಿಂದಾಗಿ ತನ್ನೆಲ್ಲ ಗಂಡು ಮಕ್ಕಳಲ್ಲಿ ಕಳೆದುಕೊಂಡಳಂತೆ. ಹೀಗೆ ನನ್ನ ಅಮ್ಮನಲ್ಲಿ ಶೋಕ ಎಂಬುದು ಕಾಡುತ್ತಾ ಇತ್ತು. ಅದು ಅಂತ ಶೋಕವಲ್ಲ, ಅದು ಪುತ್ರ ಶೋಕ. ಆ ಸಂದರ್ಭಕ್ಕೆ ಹೋಗಿ ಅಮ್ಮನಿಗೆ ಧೈರ್ಯದ ಮಾತನ್ನು ಹೇಳಿದೆ. ಈ ದೈತ್ಯ ಕುಲ ಉದ್ಧಾರ ಆಗಬೇಕಂತಾದ್ರೆ ನನ್ನಿಂದ ಏನು ಮಾಡಲು ಸಾಧ್ಯ ಎನ್ನುವ ಹಾಗೆ ನನ್ನ ಮಾತನ್ನು ಕೇಳಿ ಸಂತೋಷ ಪಡಿದಳಂತಹ ನನ್ನಮ್ಮ ನನಗೊಂದು ಆಜ್ಞೆಯನ್ನು ಮಾಡಿದಳು. ಅರಣ್ಯ ಗರ್ಭವನ್ನು ಸೇರಿ ಹಿರಣ್ಯ ಗರ್ಭನ ಕುರಿತಾಗಿ ತಪಸ್ಸನ್ನಾಚರಿಸಿ ನಿಜ ಗರ್ಭದಲ್ಲಿ ಭೂಗರ್ಭನ ಆಳುವಂತಹ ಮಗನನ್ನು ವರವಾಗಿ ಪಡೆದುವ ಮಗಳೇ ಎನ್ನುವ ಹಾಗೆ ಅಮ್ಮನ ಆಜ್ಞೆಯನ್ನು ಪಡೆದುಕೊಂಡು ಬಂದಿದ್ದೇನೆ. ನೋಡಬರದಿ ಇದಲ್ವೇ ದಟ್ಟವಾದಂತಹ ಕಾಡು, ಪ್ರಶಾಂತವಾದಂತಹ ವಾತಾವರಣ. ಇನ್ನು ಯಾಕೆ ಸಾವಕಾಶ? ಆ ಬ್ರಹ್ಮದೇವನ ಕುರಿತಾಗಿ ನನ್ನ ತಪಸ್ಸನ್ನು ಆಚರಿಸಲೇಬೇಕು. ಆದರೆ ನನ್ನ ಬಗ್ಗೆ ನನ್ನ ಸ್ವಲ್ಪ ಆಲೋಚನೆ ಮಾಡಬಾರದಿ. ಕಾಣುವುದಕ್ಕೆ ಹೇಗಿದ್ದೇನೆ ನಾನು? ಚೆಲುವಿಕೆ ಯೌವನದಿಂದ ಕಂಗೊಳಿಸುತ್ತಾ ಇದ್ದೇನೆ. ವರ್ಣ, ಆಕೃತಿ, ಶ್ರುತಿ, ಗತಿ, ಮತಿ ಇವೆಲ್ಲವೂ ಜೊತೆಯಾಗಿ ಸೇರಿತು ಅಂತಾದ್ರೆ ಅದು ಸೌಂದರ್ಯ ನೆನೆಸಿಕೊಳ್ಳುವುದಂತೆ. ಸೌಂದರ್ಯವತಿದಂತಹ ನನ್ನನ್ನು ಇಳೆಯ ಕಾಮಕರು ಕಂಡರೋ ಅಂತಾದ್ರೆ ಖಂಡಿತವಾಗಿ ಮೋಹಿಸುತ್ತಾರೆ. ಅವರ ಮಾತು ಬಿಡೋಣ. ಇನ್ನೊಂದು ಪಕ್ಷ ಉಂಟಲ್ಲ, ಸುರರೆಂಬ ಹಗೆಗಳಾಗಿ ಹರು ನಿಜವರಿತರೆ ತಪಕ್ಕೆಂದು ಭಂಗವನ್ನು ತಂದೇ ತರುತ್ತಾರೆ. ಹಾಗಾದ್ರೆ
ನಾ ಹೇಗೆ ತಪಸ್ಸನ್ನು ಆಚರಿಸಲಿ? ನಾವ್ಯಾಕೆ ಚಿಂತಿಸುವುದು? ನಾವು ರಾಕ್ಷಸರಲ್ವಿ? ಅನಿಮಾದ್ಯ ಅಷ್ಟ ಸಿದ್ಧಿನೂ ಬಲ್ಲವರು. ಕಾಲಕ್ಕೆ ತಕ್ಕಂತಹ ವೇಷವನ್ನು ಧರಿಸಬಹುದು. ಯಾವ ವೇಷ ಆದಿತ್ತು? ಹೀಗೆಂದು ಆಲೋಚನೆ ಮಾಡಿದ್ದೇ ತಕ್ಷಣ ಚಿತ್ತ ಬಿತ್ತಿಗೆ ಹೊಳೆಯುತ್ತಲೊಂದು ಉಪಾಯ. ಅದೇನದು? ಮಹಿಷಿಗಳ ಹಿಂಡಲ್ವಿ? ಇದೇ ಸರಿಯಾದಂತಹ ರೂಪ. ಈಗಿಂದೀಗಲೇ ಮಹಿಷಿ ರೂಪವನ್ನಂತೂ ಆ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಆಚರಿಸುತ್ತಾರಂತೆ. ಏನಿದು ಘನತರ ತಪವೋ ಮಾಲಿನಿ ಮಣಿಯನಿ ಬಳ್ಳಲಿನಿದಿಟವೋ ಕಾನುರಗದಿ ಕೇಳು ಮಂದಿರವನ್ನು ಅಂದದಿರಾನಿ ಬೆಳೆ ತಂದ ಕಮಲ ಜಾನು ಮಗಳೇ ಮಾಲಿನಿ, ದಟ್ಟವಾದಂತಹ ಕಾಡನ್ನು ಸೇರಿಕೊಂಡು ಘನಘೋರವಾದ ತಪಸ್ಸನ್ನು ಮಾಡುತ್ತಾ ಇದ್ದಿ. ನೀನು ಯಾರ ಕುರಿತಾಗಿ ತಪಸ್ಸನ್ನು ಮಾಡುತ್ತಾ ಇದ್ದೀಯೋ ಆ ಬ್ರಹ್ಮದೇವನ ಅಂತ ನಾನು ಪ್ರತ್ಯಕ್ಷಗೊಂಡಿದ್ದೇನೆ. ತಪಸ್ಸನ್ನು ಬಿಡು ಮಗಳೇ, ಮದೆಂಗಿತವನ್ನು ತಿಳಿಯಿತು ಈಡೇರಿಸಿಕೊಡುತ್ತೇನೆ. ಕರುಣಾಸಾಗರ ದೇವನೇ, ಕರುಣಸಾಗರ ದೇವಾ, ಕರುಣಸಾಗರ ದೇವ ಪರಮೇಶ್ವರಿ ಕೇಳಯ್ಯ, ಹರುಷದಿಂದಲೇ ಮನದಿರವ ದುರಧೀರನಾಗಿದ ಕರಳನ ಬಯಸಿ ವಿರಚಿಸಿದೆನು ಘೋರ ತಪವಾನು. ಕರುಣಸಾಗರ ದೇವಾ,
ನನ್ನ ಬೇಡಿಕೆಯನ್ನು ಕೇಳಲೇ ದೇವ. ಏನಮ್ಮ? ಇನ್ನು ಮುಂದಕ್ಕೆ ಉತ್ತಮ ವರನನ್ನು ನೋಡಿ ನಮ್ಮ ದಾಂಪತ್ಯದಲ್ಲಿ ಹುಟ್ಟುವಂತಹ ಮಗ ದುರಧೀರನಾಗಿರಬೇಕು. ಅಂತಹ ವರವನ್ನು ಅನುಗ್ರಹಿಸಬೇಕು ತಂದೆ. ತಥಾಸ್ತು ಮಗಳೇ. ಧನ್ಯಳಾದಿ. ಆದರೆ ಉದರದಲ್ಲಿ ಹುಟ್ಟುವ ಮಗು ಕೋಣಾಗಿರುತ್ತಾನೆ ತಂದೆ. ನಾನಿಲ್ಲಿ ಕೇಳಿದ ವರವನ್ನು ನಿಜ ನನಗೆ ಶಾಪವನ್ನಿತ್ತಿಲ್ಲ ತಂದೆ. ಇದಕ್ಕಿಂತ ನನಗೆ ಸಾವನ್ನೊದಗಿಸುವುದಲ್ವೇ ನೀನು? ಮರುಗಬೇಡ ಮಾಲಿನಿ. ಮರುಗದಿರು ಮಾಲಿನಿಯೇ ಮುನಿವರ ಒರೆದ ವಚನವೋ ತಪ್ಪಲರಿಯದು ತರಳ ಮಹಿಮನು ಜನಿಸಿದರು ನಿಲ್ಲುದರದಲ್ಲಿ ಮುಂದೆ ದುರಪರಾಕ್ರಮಿಗಳಿಗೆ ಮೆರೆಯುವನು ತ್ರೈ ಜಗದಿ ಘನ ಶೌರ್ಯದಿಂದಲೇ ಮರೆಯ ಮಾತಲ್ಲ ಮರೆಯ ಮಾತಲ್ಲೆನುತ ಸಂತವಿಸಿದನು ಮಾಲಿನಿಯ. ದುಃಖಿಸಬೇಡ, ಕಣ್ಣೀರನ್ನು ಸುತ್ತಬೇಡ. ಇಷ್ಟೆಲ್ಲ ಆಗುವುದಕ್ಕೆ ಕಾರಣಕರ್ತರು ನೀನೆ. ನಾನೇ? ಹೌದು. ಹೇಗೆ? ದಟ್ಟವಾದಂತ ಕಾಡನ್ನು ಸೇರಿಕೊಂಡಂತ ನೀನು ನನ್ನ ಕುರಿತಾಗಿ ತಪಸ್ಸನ್ನು ಮಾಡುವುದಕ್ಕೆ ಮುಂದುವರೆದಂತಹ ಸಂದರ್ಭದಲ್ಲಿ ಕಾಮುಕರಿಗಾಗಿ ಹೆದರಿ ತನ್ನದಾದ ರೂಪವನ್ನು ಮರೆಗೊಳಿಸಿ ಮಹಿಷಿ ರೂಪವನ್ನು ಅಂತೂ ತಪಸ್ಸನ್ನು ಕೈಗೊಂಡೆ. ಇದು ತಪ್ಪೇ ಹೇಳಿ? ಖಂಡಿತವಾಗಿ ತಪ್ಪಲ್ಲ ಮಗನೇ. ಈ ಕಾಡಲ್ಲಿ ಭಾರ್ಗವ ಶಿಷ್ಯನಾದಂತಹ ಸ್ವಪಾರ್ಶಕಗಳು ತಪಸ್ಸನ್ನು ಮಾಡ್ತಾ ಇದ್ದ. ನಿನ್ನ ತಪಸ್ಸಿನಿಂದಾಗಿ ಅವನ ತಪಸ್ಸಿಗೆ ವಿಘ್ನ ಬಂತು. ಮುಣಿದು ಶಾಪವನ್ನೇ ಕೊಟ್ಟು ಬಿಟ್ಟಿದ್ದಾನೆ. ಹೇಗೆ? ನಿನ್ನ ಹುದದಲ್ಲಿ ಹುಟ್ಟುವ ಮಗು ಮಹಿಷನಾಗಿರುತ್ತಾನೆಂದು ತಂದೆ. ಈ ಶಾಪಕ್ಕೆ ಪರಿಮಾರ್ಜನೆ ಮಲಿಲ್ವ ಸ್ವಾಮಿ? ಪರಿಮಾರ್ಜನೆ ಮಾಡಬಹುದಿತ್ತು ಮಗನೇ. ಮತ್ತೊಂದು ವಚನವನ್ನೇ ನುಡಿದು ಬಿಟ್ಟಿದ್ದಾನೆ. ನಾನು ಕೊಟ್ಟಿರುವಂತಹ ಶಾಪವು 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಆಗದೆ ಹೋಗಲಿ. ಮತ್ತೆ ನಾನೇನು ಮಾಡೋದಕ್ಕೆ ಸಾಧ್ಯ ಉಂಟಮ್ಮ? ನನ್ನ ಗತಿಯೇನು ಹಾಗಾದರೆ? ದುಃಖಿಸಬೇಡ, ಕಣ್ಣೀರನ್ನು ಸುತ್ತಬೇಡ. ಹುಟ್ಟುವ ಮಗು ಕೋಣ ಹಾಕಿದ್ರು ಕೂಡ ಜಾಣನಾಗಿರುತ್ತಾನೆ. ವೀರನಾಗಿ, ಧೀರನಾಗಿ, ಶೂರನಾಗಿ 3 ಲೋಕದಲ್ಲಿ ವಿಜಯದ ಪದಕ್ಕೆ ನೀಡುತ್ತಾನೆ. ನಿನಗೆ ಶುಭವಾಗಲಿ. ಧನ್ಯಳಾದಿ, ಧನ್ಯಳಾದಿ. ಕನಕ ಗರ್ಭನ ನೇಮವನುಗೊಂಡು ಮಾಲಿ ಘನಹನುಸವನೆ ತಾಳು ಕ್ಷಣದೊಳಗಿನ ರೂಪವನ್ನು ತಳೆಯುತ್ತದೆ ಅಳಿವಿದಿ ಜನನಿಯಲೇ. ಇತ್ತಲ ಕಶ್ಯಪ ಮುನೀಶನ ಪತ್ನಿಯಾಗಿ ಹತಿಥಿಯೋ ತನ್ನಯ ಪುತ್ರಿಯನು ತಪಕ್ಕೆಂದು ಕಳುಹುತ್ತ ಹರುಷದಿಂದಿರುತ್ತಿರಲು. ಜೈ ನಮೋ ಜಗದೀಶ್ವರ. ಕಾಪಾಡು ತಂದೆ, ಕಾಪಾಡು. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಹಿರಿಯವಳಾದ ದಿತಿದೇವಿ ಎಂದರೆ ನಾನೇ ಸರಿ. ಹುಟ್ಟಿದ ಕ್ಷಣವೇ ಸಕಲ ಜೀವರಾಶಿಗಳಿಗೂ ಆಸೆ ಎನ್ನುವುದು ಹುಟ್ಟಿಕೊಳ್ಳುವುದು ಸ್ವಾಭಾವಿಕವಂತೆ. ಅಂತೆ ನನ್ನ ಮನದಾಸೆಯನ್ನು ಈಡೇರಿಸುವುದಕ್ಕೋಸ್ಕರವಾಗಿ ಮಗಳಾದಂತಹ ಮಾಲಿನಿಯನ್ನು ಘೋರವಾದ ಕಾನನಕ್ಕೆ ಕಳುಹಿಸಿದ್ದೇನೆ. ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸಿ 3 ಲೋಕದಲ್ಲಿ ವಿಭವಾಗಿ ಮೆರೆಯುವಂತಹ ಪುತ್ರನನ್ನೇ ವರವನ್ನಾಗಿ ಪಡೆದುಕೊಂಡು ಬಾ ಎನ್ನುವ ಹಾಗೆ ಮಾತನ್ನು ಆಲಿಸಿದಂತಹ ಆಕೆ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ. ಪ್ರಾಯ ಪ್ರಬುದ್ಧೆಯಾದಂತಹ ಆಕೆಗೆ ಪಾತಾಳ ಲೋಕದ ಮಧುವನಪುರದ ವೀರ ವಿದ್ಯುನ್ಮಾಲಿಯ ಜೊತೆಗೆ ವಿವಾಹಗೈದವಳು ಸುಖ ದಾಂಪತ್ಯದ ಫಲರೂಪವಾಗಿ ಮಗನೋರ ಹುಟ್ಟಿಕೊಂಡಿದ್ದಾನೆ. ಆಟದಲ್ಲಿ ಪಾಠದಲ್ಲಿ ತೊಡಗಿರುವಂತಹ ಕಂದಮ್ಮನನ್ನು ಕಾಣುವಾಗ ಮನಸ್ಸಿಗೆ ಸಂತೋಷ ಸ್ವಾಮಿ. ಏನು ಮಾಡೋಣ ಹೇಳಿ? ಸಂತೋಷವೆನ್ನುವುದು ಬಹುಕಾಲ ನಮ್ಮ ಬಳಿಯಲ್ಲಿ ಇರುವುದಕ್ಕೆ ಸಾಧ್ಯವಿಲ್ಲ, ಖಂಡಿತವಾಗಿಯೂ ಇಲ್ಲ. ಹಾಗೆಂದು ದುಃಖವೆನ್ನುವುದು ಹಾಗಲ್ಲ, ನಾವಿದ್ದಲ್ಲಿಗೂ ಬರುವುದಕ್ಕೂ ಸಾಧ್ಯ ಉಂಟು. ಯಾಕೆ ಈ ಮಾತನ್ನು ಹೇಳುತ್ತಾ ಇದ್ದೇನೆ? ಈ ಹಿಂದಕ್ಕಾದರೂ ಕಂಡಂತಹ ಕನಸು ಸುರಲೋಕ ನಮ್ಮದಾಗಬೇಕು ಎನ್ನುವ ಹಾಗೆ ಮಗಳನ್ನು ಮದುವೆ ಮಾಡಿದ ಬಳಿಕ ಒಬ್ಬಂಡಿತನವನ್ನು ಕೂಡ ಅನುಭವಿಸುತ್ತಾ ಇದ್ದೇನೆ. ಹಾಗಿದ್ದರೆ ಈ ಕಾಲಕ್ಕಾಗುವಾಗ ನನ್ನ ಕನಸು ಕನಸಾಗಿ ಉಳಿಯಿತಲ್ಲ. ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ ಶಿವನೇ, ಯಾರಿದ್ದಾರೆ?
ಶುಭವಾಗಲಿ. ಮಗಳಾದಂತಹ ಮಾಲಿನಿ ಮದುವೆಯನ್ನು ನೋಡಿ ಸಂತೋಷದಿಂದ ಇರಬೇಕಿತ್ತು. ಅಲ್ಲ, ಮೊಮ್ಮಗನೆತ್ತಿ ಆಡಿಸಿ ಕಾಲ ಕಳೆಯುವುದನ್ನು ಬಿಟ್ಟು ಧಾರಾಕಾರವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಲ್ಲ, ಯಾಕೆ? ಕಂದ, ಹೇಳುವುದಕ್ಕೆ ದೈತ್ಯ ಕುಲದ ಸಾಮ್ರಾಜ್ಯ, ಇರುವುದಕ್ಕೆ ಶೋಣಿತಾಪುರ, ಅನುಭವಿಸುವುದಕ್ಕೆ ಸಕಲ ಸುಖ ಭೋಗ ಎಲ್ಲ ಇದ್ದು ಏನು ಪ್ರಯೋಜನ ಕಂದ? ಮನಸ್ಸಿಗೆ ನೆಮ್ಮದಿ ಎನ್ನುವುದು ಬೇಕಲ್ಲ. ಹಿರಿಯ ಭಾಗಿಗಳಾದಂತಹ ನಾವು ಸುರಲೋಕವನ್ನು ಬಯಸುವುದು ತಪ್ಪೇ ಹೇಳು? ಖಂಡಿತವಾಗಿಯೂ ತಪ್ಪಲ್ಲ. ಆ ಕಾರಣಕ್ಕಾಗಿ ಅನೇಕ ಗಂಡು ಮಕ್ಕಳನ್ನು ಕಳುಹಿಸಿಕೊಟ್ಟೆ ಎಂದಾದರೆ ಇದ್ದಾನಲ್ಲ ಸುರಪ, ಮೋಸದಿಂದ ನನ್ನ ಮಕ್ಕಳನ್ನೆಲ್ಲ ಕೊಂದಿದ್ದಾನೆ ಕಂದ. ಅಳಿಯನಾದರೂ ಕೂಡ ಮಗನ ರೂಪದಿ ಒಂದು ಮನದ ಇಂಗಿತವನ್ನು ಅರ್ಥೈಸಿಕೊಂಡೇಯಲ್ಲ. ಮನಸ್ಸಿನಲ್ಲಿ ಇದ್ದಂತಹ ದುಃಖವೆಲ್ಲವೂ ದೂರವಾಗಿ ಸಂತೋಷವೆನ್ನುವುದು ಇಮ್ಮಡಿಗೊಳ್ಳುತ್ತಾ ಉಂಟು. ನನ್ನ ಆಸೆ ಈಡೇರಬೇಕೆಂದಿದ್ದಾರೆ 4 ಲೋಕ ನಮ್ಮದಾಗಬೇಕು. ಅಷ್ಟು ಮಾತ್ರವಲ್ಲ, ಮಡಿದು ಹೋಗದಂತಹ ನನ್ನ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕು. ಒಂದು ಆಶೀರ್ವಾದ ನನಗೆ ಮಾಡಿ, ಈಗಿಂದಿಗೆ ನಡೀತೇನೆ. ಆಶೀರ್ವಾದ ಮಾಡಿ. ಹೋಗ ಮಗನ, ಶುಭವಾಗಲಿ. ಒಬ್ಬೊಬ್ಬರು ಓಡುವ ಚಂದ ನೋಡಿ. ನಮಗೆ ಬೇಕಾದದ್ದು ಸುರಗದ್ದಿಗೆ ಬರಿದಾಗಿದೆ. ಮೊಳಗಾಲಿ ಜಯಘೋಷ, ಮೊಳಗಾಲಿ ವಾದ್ಯಘೋಷ, ಸುರಗದ್ದಿಗೆ ದೇವತೆಗಳನ್ನೆಲ್ಲ ಬಡಿದೋಡಿಸಿ ಸುರಗತ್ತಿಗೆ ನಡೆದಂತ ಸಂದರ್ಭ ಎಲ್ಲರೂ ಸಂತೋಷದಿಂದ ಇದ್ರು. ಆ ಸಂದರ್ಭಕ್ಕೆ ಮೇಲಿನಿಂದ ಹಾರಿಕೊಂಡು ಬಂದೆ. ಎಲ್ಲ ಕೇವಲ ಹಾರಿಕೊಂಡು ಬಂದದ್ದು ಮಾತ್ರವಲ್ಲ, ಎನ್ನದಾದಂತ ರೆಕ್ಕೆಯನ್ನು ಬಡಿದೆಪ್ಪಿಸಿದೆಯ. ದೂರ್ತ ನೀನು ಬಂದವ ಯಾರು, ಹೆಸರೇನು, ಯಾರ ಪಕ್ಷ, ಹಗೆತನ ಏನು?
ಏರಿ ಕುಳಿತ ಮಾತ್ರಕ್ಕೆ ಹಾ. ಪೀಠ ನಿನಗೆ ಶಾಶ್ವತವಲ್ಲ. ಓಹೋ. ನಿನ್ನನ್ನು ಪೀಠದಿಂದ ಇಳಿಸಿ ಹಾ. ಪುನರಪ್ಪಿ ಸುರಪಾಲನಿಗೆ ಒಪ್ಪಿಸುತ್ತೇನೆ. ಹಾ. ನಾನು ಬೇರೆ ಯಾರು ಅಲ್ಲ, ಯಾರನಿ? ಅವನ ಪಕ್ಷ ವಹಿಸಿಕೊಂಡು ಬಂದಂತ ಹಾ. ಯಕ್ಷರಾಜ ಪಿಂಗಳಾಕ್ಷ. ಬಂದವ ಯಕ್ಷ. ಬ್ರಹ್ಮದೇವ ಹೇಳಿದ ಮಾತು ಮರಣ ಬಂದರ ಯಕ್ಷನಿಂದ ನಿನ್ನ ದಾರಿ ನಿರೀಕ್ಷೆಯಲ್ಲಿದ್ದೆ. ಓಹೋ, ನಿನ್ನ ಅರ್ಯಕ್ಕೆ ನನ್ನ ನಿರೀಕ್ಷೆಯಲ್ಲೇ ಇದ್ದವನು ನೀನು. ಹಾಗಾಗಿ ಬಂದಿದ್ದೇನೆ. ನನ್ನ ರೆಕ್ಕೆಯಿಂದ ಪಡೆದು ಕೊಲ್ಲುವಾಗ ನಿನ್ನನ್ನು ಕಾಪಾಡುವುದಕ್ಕೆ ಯಾರು ಬರ್ತಾರೆ ಪಾಲು. ಸುರಪೀಠವನ್ನು ಸುರಪಾಲನಿಗೆ ಒಪ್ಪಿಸಿದ್ದೇನೆ. ಸಂತೋಷದ ವಿಚಾರ ನಮ್ಮವರಿಗೆ ತಿಳಿಸಬೇಕು. ಕಪಾಳಕ್ಕೆ ಬರೆಸಿರಿ ಕೆಟ್ಟವರಿ ಕಪಾಳ ಹೊಡೆಯುವುದು ಅದರ ಕುಡಿಯುವುದು ಗರಟೆಯಲ್ಲಿ ಮತ್ತೆ ನಿನ್ನ ಕೆನ್ನೆಗೆ ಬರೆಸಿರು ಒಂದು ಮಹಾರಣಿಯಲ್ಲಿ ಹೇಗೆ ಮಾತಾಡಬೇಕು ಅಂತಹ ಸಾಮಾನ್ಯ ಒಂದು ಪ್ರಜ್ಞೆಲ್ವೇನು ಉಂಟು
ಮತ್ತು ನೀನು ನಾನು ಮತ್ತು ನಿಮ್ಮ ಗಂಡ ಎಲ್ಲ ಒಟ್ಟಿಗೆ ಸೇರಿಕೊಂಡು ಗುರುಪುರಕ್ಕೆ ಹೋದೆವು ನೋಡಿ. ಗುರುಪುರಕ್ಕೆ? ಅಲ್ಲಿ ಏನು ಕೆಲಸ ಇತ್ತ? ಎಂತದ್ದು ದೋಣಿಯಿಂದ ವಾಹನಕ್ಕೆ ಹೊಯ್ಗೆ ತುಂಬಿಸುವುದ? ಮತ್ತೆ ಎಂತದ್ದು? ನಾವು ಮೇಲಿನ ಲೋಕಕ್ಕೆ ಹೋದುದು. ಅದು ಸುರಪುರ. ಅಲ್ಲಿಂದ ಇಲ್ಲಿಗೆ ಬಂದವ. ವಿಚಾರ ಏನಾಯ್ತು ಹೇಳ್ತೀರಾ? ಮಾಲಿನಿ ಗುಣ ಅಲ್ಲಿಗೆ ನಾವು ಹೋದ ಕೂಡಲೇ ಬಂದಿರಲ್ಲ. ಯಾರು? ದೇವರ್ಕಳ್ಳರೆಲ್ಲ ಬಂದ್ರು. ಯಾರೆಲ್ಲ ಬಂದವರು? ಮೊದಲು ಬಂದವ ಅಕ್ಕಿನಿ. ಅದು ಯಾರು? ಜಗಮಗನೇ ಹೀಗೆ ಬರ್ತಾನೆಲ್ಲ. ಶಾಲು ಹಾಗೆ ಮೊದಲು ಬಂದವ ಅಗ್ನಿ. ಅವನೇ ನಮ್ಮ ರಾಯರು ತೆಗೆದು ಬಂದವರು ನಮ್ಮವರು ವರುಣಾಸ್ತ್ರ ಪ್ರಯೋಗಿಸಿದ್ರು. ಆಮೇಲೆ ಏನಾಯ್ತು? ಅಗ್ನಿ ಬಂದಂತ ಅಗ್ನಿ ಹಿಂದೆ ಹೋಗ್ಲೆ ಚವ ಪಾಪಿ. ಆಮೇಲೆ ವಾಯು ಬಂದ. ಹೇಗೆ ಬಂದ? ಅವನು ಬಸ್ಸಿನಲ್ಲಿ. ಎಲ್ಲಿಗೋ? ಅವನು ಬರ ವಾಯು ಬರುದು ಬಸ್ಸಿನಲ್ಲಿ. ಬೇಗ ಹಾಗಿದ್ದ. ಯಾವ ಬೇಕಾದರ ನಮ್ಮ ರಾಯರನ್ನು ಬಿಡ್ತಾರ. ನಮ್ಮವರು ಬಿಡ್ತಾರ. ತೆಗೆದು ಒಂದು ಪರ್ವತಾಸ್ತ್ರ ಬಿಟ್ರು. ಅಡ್ಡವಾಗಿ ಒಂದು ಅಸ್ತ್ರವನ್ನು ಬಿಟ್ರು. ಆಮೇಲೆ ಏನಾಯ್ತು? ವಾಯು ಏನಾಯ್ತು? ನಿನಗೆ ನೀರು ಬೇಕೇನು? ನೀರು ಮಾತ್ರ ಬೇರೆ ನೀರು ಸಿಗ್ಲಿಕ್ಕಿಲ್ಲ. ಹಾಗಲ್ಲಮ್ಮ. ಅವನು ಸಂಬಂಧವೇ ಸುತ್ತಿಲ್ಲದ ಹಿಂದಿನಿಂದಲೇ ಓಡಿದ್ದು ಯಾರಿಗೂ ಗೊತ್ತಾಗಲಿಲ್ಲ. ನೀನೊಂದು ಕೆಲಸವನ್ನು ಮಾಡಬೇಕಿತ್ತು. ನಮ್ಮವರಿಗೆ ಹೋಗಿ ಒಂದು ಸೂಚನೆ ಕೊಡಬೇಕಿತ್ತು. ಓಡಿದವರ ಸುದ್ದಿ ನಮಗೆ. ಅದು ಹೌದು. ಓಡಿ ಹೋದ ಸುದ್ದಿ ನಮಗೆ ಬೇಡ. ಹೋಗ್ಲಿ. ಆಮೇಲೆ ಸೂರಪ್ಪ ಬಂದ. ಅವರ ಒಡೆಯ ಸುರಪಾಲ. ಏನಂತೆ? ಉಚ್ಚರಾಯುಧ ಏರಿ ಐರಾವತ ಕೈಯಲ್ಲಿ ಇಲ್ಲಿ ಆದ್ರೂ ಸಾಧ್ಯ ಉಂಟೇನು? ಅವನ ಹಾಗೆ ಬರೋದಲ್ಲ. ಅದು ಹಾಗಲ್ವೂ. ಐರಾವತನ್ನು ಏರಿಕೊಂಡು ವಜ್ರಾಯುಧನ ಕಲಿ ಹಿಡಿದುಕೊಂಡು ಬಂದಂತಹ ಸುರಪಾಲ ಆಚೆ ಸರಿ ಮಾಡಿಕೊಳ್ಳಿ ಅಮ್ಮ. ಆಯ್ತು. ಒಂದು ಕೂಡಲೇ ಆರಂಭ ಆಯ್ತಮ್ಮ. ಯಾವುದು? ಭಯಂಕರ ಕಾಳಗ ಪ್ರಾರಂಭ ಆಯ್ತಾ? ಪರಿಣಾಮದಲ್ಲಿ ಏನಾಯ್ತು? ದೇವತೆಗಳೆಲ್ಲ ಸೋತು ಓಡಿದ್ರಮ್ಮ. ದೇವತೆಗಳು ಸೋತು ಓಡಿದ್ರು. ಅಪ್ಪ, ನಮ್ಮ ರಾಯರು ಸ್ಮಶಾನ ಏರಿದ್ರಮ್ಮ. ಭಾಷೆ ಕೆಟ್ಟವನೇ. ನಮ್ಮವರು ಏರಿಕೊಂಡದಲ್ಲಿಯ ಸಿಂಹಾಸನ ಸಿಂಹವಿಷ್ಟರ ಏರಿದ ಕೂಡಲೇ ಅಲ್ಲಿಗೆ ಬಂದಿರಲ್ಲ. ಯಾರು? ಆಫೀಸರು ಅಲ್ಲಿ ಕುಣಿತಾರೆ ನೋಡಿ. ಆಫೀಸರು ಅಪ್ಸರ ಸ್ತ್ರೀಯರು ಅವರೇ. ಯಾರಿಲ್ಲ? ರಂಬೆ, ರಂಬೆ, ಒಂದು ಪತಿ, ಊರ್ವಶಿ, ಮೇನದ ಪತಿ, ಮೇನಕಿ, ಮುಂದದ
ದೋಷೆ ಮಂಜು ಘೋಷಿ ತಿಲಕಣ್ಣ ಮನೆ ತಿಲೋತ್ತಮಿ ಇದ್ದ ಗುರ್ತೈತ ಜಾರ್ಜ ಮುಜಿ ಗಾಸ್ತ ಯಾರಿಗೆ ಹೇಳಿದ್ರಿ ನೀವು? ಅವನ ಹೆಸರು ಹೇಗೆ ಇದ್ದ ಗುರ್ತೈತ ಅದು ಗುತ್ತಾಚಿ ಜಾರ್ಜ ಚಾರುವತ್ತಲೆ ಮುಜಿ ಗಾಸ್ತ ಅದು ಪುಂಜಿ ಕಸ್ತಲೆ ಎಷ್ಟು ಒಳ್ಳೆ ಹೆಸರು ಬರ್ತಿಲ್ಲ ನನಗೆ ಬರಬೇಕ ಕರ್ಮ ನಿನ್ನ ಬಾಯಲ್ಲಿ ಬರುವುದೇ ಬೇಡ ಎಡಬಲದಿಂದ ನಿಂತು ಒಂದು ನೃತ್ಯ ಮಾಡಿದ್ರೆ ನಾಟ್ಯ ವೈಭವಿದ್ದಲ್ಲಿ ನನ್ನ ವೈಭೋಗ ಸುನಾಗಲಿಲ್ವ ಈಗ ಅದು ಬೇಕಲ್ವೇನೋ ಬೇಕು ಅಂತ ನಾನು ಕಲೀಲಿಲ್ವಾ ನೀನು ಅಭ್ಯಾಸ ಮಾಡಿದ್ಯಾ ಒಂದು ಬೈತಾಳ ಹೀಗೆ. ಅದು ಹೀಗೆ ಆ, ಟನ್ ಟನ್ ಗತಿ ನೊಕ್ಕೊಡ್ರೆ ಶೈ ಟನ್ ಟನ್ ಗತಿ ನೊಕ್ಕೊಡ್ರೆ ಎಂದಿ ಇಂದಲ್ಲ ಕೊಟ್ಟನು ಇಂದ ತಗೊಂಡು ಇದೆಲ್ಲ ಯಾವ ಬಾಯ್ತಾಳವು ಅಂದ್ರಿ ಒಡೆದ ತನ್ನ ದಿನ ತದಿನಕ್ಕೆ ತಾಗಿಕೊಂಡ ಆ, ಅಯ್ಯೋ, ನೀನೀಗ ಅಳುದು ಹೇಗೆ ನೀನೀಗ ನನಗೆ ಬರ್ತದಲ್ಲ ಯಾವ ಅಳು ಅಳುವಂತಹ ಪ್ರಮೇಯ ಅಂದ್ರೂ ಬೇಕಲ್ವಾ ಈ ಅವಸ್ಥೆಗಳನ್ನು ನೋಡಿ ಅವಸ್ಥೆಯ ಮತ್ತೆಂತ ಸ್ವರ್ಗಲೋಕ ನಮ್ಮ ಕೈವಶವಾಗಿದೆ ಹೌದು. ಅಧಿಕಾರ ನಮ್ಮಲ್ಲುಂಟು ಇದು ಸಂತೋಷದ ವಿಚಾರ ಅಲ್ವೇನು ಅದಕ್ಕೆ ಅಳಬಾರ್ದು ನೀನು ಮತ್ತೆ ನಗು ನಗುತ್ತಲೇ ಹೇಳಬೇಕು ನಾನು ಅಳಬಾರ್ದು? ಆಹಾ ನಗುತ್ತಾ ಹೇಳ್ಬೇಕು ಆ, ಹೀಗೆ. ಕೂಡಲಿಗೊಬ್ಬ ಬಂದು ನಮ್ಮ ಯಾರು ಅದು ಒಂದು ಪಕ್ಷಿ ಎಂತದು ಪಕ್ಷಿ ಪಕ್ಷಿ ಯಕ್ಷಿಲ್ಲ ಅಂತ ಯಕ್ಷನಂತಿ ಅವರ ರಾಜ ಪಿಂಗಳಿದ್ದ ಬಹುಶಃ ಯಕ್ಷರಾಜ ಪಿಂಗಳಾಕ್ಷಿರಬಹುದು ಅವನೇ ಅವನೆಯ ರಾಯರಾತ್ರಿ ಅಂತ ಹೇಳಿ ಏನು ನಾನು ನಿನ್ನ ಬಹಳ ದೊಡ್ಡ ಹಾ. ಅಷ್ಟು ದೊಡ್ಡ ಮನೆಯಲ್ಲಿ ದೊಡ್ಡ ಜನದಾಗಿ ನೀನು ದೊಡ್ಡ ಹುಡುಗಿ ಕುಳಿತಿರ್ಪಿ ಮರ್ಯಾದೆಯಲ್ಲಿ ಹೇಳ್ತೇನೆ ಏನು ನೀನೇ ಇಳಿತೀಯ ಅಲ್ಲ ನಾನೇ ಒಮ್ಮೆ ಎಳಿಬೇಕು ಈಗ ಮಾಡಿದ್ದೆ ನೋಡಿ ಈಗ ನಾನು ಭಾಷೆಗಟ್ಟ ಮತ್ತೆ ಭಾಷೆಗಟ್ಟವನೇ ಹಾ ಓ. ಅಷ್ಟು ಹೇಳಿದ್ದೆ ತಾನು ಆ, ನಮ್ಮ ರಾಯರಿಗೆ ಸಿಟ್ಟು ಬಂದು ಮತ್ತೆ ಸಿಟ್ಟು ಬರದಿ ಯಕ್ಷನ ಕೆಂಪುಗೆ ಎತ್ತೋಡಿನಲ್ಲಿದ್ದ ಎತ್ತದ ಹೀಗೆಲ್ಲ ಬಿಟ್ಟುಕೊಂಡು ಇಷ್ಟು ಮಂದಿ ಇದ್ದಾರೆ ಒಬ್ಬರಾದರೂ ಕೈಗೊಳ್ಳಿಕ್ಕೆ ಬರ್ತಾರೆ ಇನ್ನು ಹತ್ತಿರಕ್ಕೆ ಯಾರೂ ಬರ್ಲಿಕ್ಕೆ ಇಲ್ಲ ಅದೇನ ಅಷ್ಟು ವಾಸನೆ ಬರ್ತೇನೆ ಇನ್ನು ಮುಕ್ಕೆಲ್ಲ ಹಾಗುಂಟು ಪುಣ್ಯಾತ್ಮ ಹೌದಾ ಅದರಲ್ಲಿ ಬಾಯಿ ಯಾವುದು ಮೂಗು ಯಾವುದು ಕಣ್ಣು ಯಾವುದು ಯಾವುದು ಗೊತ್ತಾಗುದಿಲ್ಲ ಅದು ಮೇಲಿನ ವಾಸನೆ ಹಾ. ಒಳಗೆ ಚಳಿ ಉಂಟು ಸರಿ ಉಂಟಾ? ಏ ಅಮ್ಮ ಓ. ಅದು ನಾನು ನಮ್ಮ ರಾಯರು ಪೆಟ್ಟು ಮಾಡಿದ್ದನ್ನು ತೋರಿಸಲಿಕ್ಕೆ ಹೋದದ್ದು ನಾನು ಬಿಟ್ಟ ಹಾ ನೀನ್ ತೋರಿಸುದು ಬೇಡ ಇಲ್ಲಿ ಬೇಡವಾ ನಿನ್ನ ಮಾತು ಸಾಕಿ ಅಮ್ಮ ಅದನ್ನು ತಕೊಂಡು ಯಕ್ಷ ರೆಕ್ಕೆಯಲ್ಲಿ ಪಟ ಪಟನೆ ಏನು ಮಾಡಿಸಿ ಬಿಟ್ಟ ಆ ಯಕ್ಷ ನಮ್ಮವರಿಗೆ ಬಾರಿಸೇ ಬಿಟ್ಟ ಮಾಡಿಸಿ ಬಿಟ್ಟ ನಮ್ಮವರು ಸುಮ್ಮನಿದ್ರೇನು ಸುಮ್ಮನೆಯಲ್ಲಿಲ್ಲ ಆ. ರಯ್ಯ 3 ಸುತ್ತು ತಿರುಗಿ ದಪ್ಪ ನಿಂತಿದ್ದಾರೆ ಕೆಳಗೆ ಬಿದ್ರ ನೀನು ಹೋಗಿ ಎಬ್ಬಿಸಬೇಕಿತ್ತು ಬಿಡ್ತೀನಿ ನಾನು ನೀನು ಬಿಡ್ತೀಯ ಆ, ಯಕ್ಷ ಹಾರಾಡ್ತಾನೆ ಆ, ಉದಾಲಂಗಕ್ಕೆ ಹೋಗಿ ಉದಾಲಂಗಕ್ಕೆ ಎಲ್ಲಿಗೆ ಉದಾಲಂಗ ಆ, ಅದು ಹಾಗಲ್ವ ಯುದ್ಧರಂಗಕ್ಕೆ ಹೋಗಿ ಶಾವ ಅಂತ ಆ, ಆ. ನನಗೆ ಅವರು ಹೇಳಿದ್ರು ಏನು? ಇವತ್ತು ಬೇಡವರೇ ನಾಳೆ ನೋಡುವ ನೀನು ಪ್ರೋತ್ಸಾಹ ಮಾಡ್ಬೇಕಿತ್ತು ಎಷ್ಟು ಪ್ರೋತ್ಸಾಹಿಸಿದರು ಅವರೆಲ್ಲಿಗೆ ಹೇಳುವುದು ಏನಾಯ್ತು ಅವರಿಗೆ ಇಷ್ಟೊತ್ತು ಹೊರಗೆ ಬೀಳಲಿಲ್ಲ ಯಾವುದು ನಾಲಿಗೆ ನಾಲಿಗೆ ಹೊರಗೆ ಹಾಕಿ ಬೇರೆ ಏನಾಗಲಿಲ್ಲ ಅವರಿಗೆ ಬೇರೆ ಆಗ್ಲಿಕ್ಕಿಲ್ಲ ನಮ್ಮವರಿಗೆ ಒಂದಿಷ್ಟು ರಕ್ತಕಾರಿ ನಮ್ಮ ರಾಯರು ರಾಯರು? ಸತ್ತೇ ಹೋಗಿದ್ದಾರೆ ಅಯ್ಯೋ ಅಯ್ಯೋ